ಚುನಾವಣಾ ಸಂದರ್ಭದಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಆದಾಯವನ್ನಾಗಿ ತೋರಿಸುವ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಆದಾಯವನ್ನ ಏರಿಸುವ ಅಗತ್ಯವೇನಿತ್ತು? ಕಾರ್ಮಿಕರು ಇಂದಿಗೂ ಕನಿಷ್ಠ ಕೂಲಿಯಲ್ಲಿ ಜೀವನವನ್ನ ನಡೆಸುತ್ತಿದ್ದು ಅವರಿಗೂ ಕೂಡ ದುಪ್ಪಟ್ಟಾಗಿ ಏರಿಕೆ ಮಾಡಿ ಎಂದು ಕಾರ್ಮಿಕ ಸಂಘಟನೆಯಾದ ಇಂಟೆಕ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಮನೋಹರ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ತಮ್ಮ ವೇತನ ಭತ್ಯೆಯನ್ನ ಏರಿಸುವಾಗ ಯಾವುದೇ ಶಾಸಕರು ವಿರೋಧ ಮಾಡುವ ಮನಸ್ಸು ಮಾಡಿಲ್ಲ. ಇಲ್ಲಿ ಯಾವುದೇ ರಾಜಕೀಯವನ್ನ ಶಾಸಕರುಗಳು ಮಂತ್ರಿಗಳು ಯಾಕೆ ತೋರಿಸುತ್ತಿಲ್ಲ ಎಂದು ಪ್ರಶ್ನಿಸಿದರು. ಸಮಾಜ ಸೇವೆಗಾಗಿ ಇರುವ ರಾಜಕೀಯ ಇದೀಗ ವೃತ್ತಿಪರ ಉದ್ಯೋಗವನ್ನಾಗಿ ಮಾಡುವತ್ತ ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಮೇಲ್ನೋಟಕ್ಕೆ ಕಾಣುತ್ತಿದೆ ಎಂದು ಆಪಾದಿಸಿದರು. ಪೊಲೀಸ್ ಇಲಾಖೆ, ಶಿಕ್ಷಕರು, ಅತಿಥಿ ಉಪನ್ಯಾಸಕರು, ಕಾರ್ಮಿಕ ವಲಯ ಮತ್ತಿತರ ದುಡಿಯುವ ವರ್ಗದವರನ್ನ ಕಡೆಗಣಿಸುತ್ತಿರುವ ಸರ್ಕಾರ ಅವರಿಗೆ ವೇತನ ಆಯೋಗ ನೀಡುವ ವೇತನವನ್ನ ಕೊಡಲು ಸರ್ಕಾರದಲ್ಲಿ ದುಡ್ಡಿಲ್ಲ ಎಂದು ತಳ್ಳಿ ಹಾಕಲಾಗುತ್ತಿದೆ. ಮೊದಲು ಕೊರೋನಾದಿಂದ ಉದ್ಯೋಗ ಕಳೆದುಕೊಂಡವರಿಗೆ, ಉದ್ಯಮದಲ್ಲಿ ನಷ್ಟ ಹೊಂದಿರುವವರಿಗೆ, ಬಡ ಜನತೆಗೆ ಮೊದಲು ನೆರವಾಗಬೇಕು. ಕರ್ನಾಟಕದ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಈ ವೇತನ ಹೆಚ್ಚಳವನ್ನು ತಡೆಹಿಡಿಯಲು ಸರ್ಕಾರಕ್ಕೆ ಸೂಚಿಸಬೇಕು. ನಮ್ಮ ಸಮಾನ ಮನಸ್ಕ ಕಾರ್ಮಿಕ ಸಂಘಟನೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಬಗ್ಗೆ ನಿರ್ಧರಿಸುತ್ತೇವೆ ಎಂದು ಹೇಳಿದರು. ಇವತ್ತಿನ ಪೇಪರಲ್ಲಿ ಈ ವಿಷಯ ತಿಳಿದು ನೋಡಿ ನಮ್ಮ ಕಾರ್ಮಿಕ ವರ್ಗಕ್ಕೆ ಆಘಾತವಾಗಿದೆ. ಕಳೆದ 2 ವರ್ಷದಿಂದ ಕೊರೋನಾ ಸಂಕಷ್ಟದಿಂದ ಕಾರ್ಮಿಕ ವರ್ಗ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದೆ. ನಮ್ಮ ಮಿನಿಮಮ್ ವೇಜಸ್ ಆಗಲಿ ಯಾವುದೇ ರೀತಿಯಾದಂಥ ಸಂಬಳ ಭತ್ಯೆಯನ್ನು ಏರಿಸುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. 13,500 ಮಂತ್ಲಿ ಮಿನಿಮಮ್ ವೇಜಸ್ಸನ್ನು ದುಡಿಯುವಂಥ ಕಾರ್ಮಿಕರಿಗೆ ಹೆಚ್ಚಳ ಮಾಡಬೇಕಂತ ನಮ್ಮ ಕಾರ್ಮಿಕ ಸಂಘಟನೆಗಳು ಒತ್ತಾಯ ಮಾಡುತ್ತಿರುವಾಗ ಕೊರೋನಾ ಇನ್ನಿತರ ಅಡ್ಡಿಗಳನ್ನು ಹೇಳಿ ಹಣಕಾಸಿನ ಸಮಸ್ಯೆ ಅಂತ ಹೇಳಿ ಯಾವುದೇ ರೀತಿ ಹೆಚ್ಚಳವನ್ನು ಮಾಡೋದಿಲ್ಲ. ನಿನ್ನೆ ಏಕೆ ಆಗಿ ಅಸೆಂಬ್ಲಿಯಲ್ಲಿ ಶಾಸಕರ ಮತ್ತು ಮಂತ್ರಿಗಳ ಭತ್ಯೆಯನ್ನು ಡಬ್ಬಲ್ ಮಾಡಿದ್ದಾರೆ. ಸಾವಿರಾರು ಕೋಟಿ ನೀವು ಚುನಾವಣೆಯಲ್ಲಿ ಅವರ ಒಂದು ಘೋಷಣೆ ಮಾಡುವಂಥ ಟೈಮಲ್ಲಿ ಸಾವಿರಾರು ಕೋಟಿಯನ್ನು ಘೋಷಣೆ ಮಾಡ್ತಾರೆ. ಇಂಥ ಸಮಯದಲ್ಲಿ ಅಷ್ಟು ಸಾವಿರ ಕೋಟಿ ಮಾಡಿದವರಿಗೆ ಇವತ್ತು ಹೆಚ್ಚಳ ಆಗಬೇಕು ಅಂತಾದರೆ ದಿನಕ್ಕೆ 500-1,000 ದುಡಿಯುವಂಥ ಕಾರ್ಮಿಕನಿಗೆ ಹೆಚ್ಚಳ ಮಾಡುವಾಗ ಇವರಿಗೆ ಹಣಕಾಸಿನ ಕೊರತೆ, ಇನ್ನೊಂದು ಕೊರತೆ ಎಲ್ಲ ಕಾಣ್ತದೆ. ಈಗ ಮಾಧ್ಯಮ ಮಿತ್ರರು ಕೂಡ ನೀವು ಕೂಡ ದುಡಿಯುವ ವರ್ಗನೆ, ನಿಮಗೆ ನಿಮ್ಮ ದಣಿಗಳು ಹೆಚ್ಚಳ ಮಾಡುವಾಗ ಹೇಳಲಿಕ್ಕೆ ಪರಿಸ್ಥಿತಿ ಒಳ್ಳೆಯದಿಲ್ಲ ಅಂತ ಹೇಳ್ತಾರೆ. ಆದರೆ ಜನಸೇವೆ ಮಾಡುವಂಥ ನಮ್ಮ MLAಗಳಾಗಲಿ ಮಂತ್ರಿಗಳಿಗಾಗಲಿ ಅವರಿಗೆ ಮಾಡಲಿಕ್ಕೆ ಏನು ಯಾವುದೇ ರೀತಿಯ ಒಂದು ಚರ್ಚೆ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ, ಯುನಾನಿಮಸ್ ಆಗಿ ಆಗಿದೆ. ಆವಾಗ ಯಾವುದೇ ರೀತಿಯ ರಾಜಕೀಯವಾಗಲಿ ಚರ್ಚೆ ಆಗಲಿ ಯಾವುದೇ ಒಂದು ಬಿಲ್ ಪಾಸುವಾಗ ಚರ್ಚೆ ಆಗ್ತದೆ. ನಮ್ಮ ಜನಪ್ರತಿನಿಧಿಗಳಾದಂಥವರು ಜನರ ಒಂದು ಸಲಹೆ ಸೂಚನೆಯನ್ನು ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಜಾಸ್ತಿ ಮಾಡಿದ್ದಾರೆ.